ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀವಿ. ಹೌದು, ನಾವು ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಇರುವಂತ ಒಂದು ಉದ್ದೇಶ ಅಂತ ಹೇಳಿದ್ರೆ ಟೆಮು ಇಂದ ಒಂದು ಸ್ವಲ್ಪ ಆರ್ಡರ್ ಮಾಡಿದ್ವಿ ನಾವು. ಮತ್ತೆ ಟೆಮು, ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಟೆಮು ಬಗ್ಗೆ. ಇದು ಒಂದು ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ ಅಥವಾ ಒಂದು ಟೆಮು ಆ್ಯಪ್ ಕೂಡ ಇದೆ. ಸೊ ಏನೇ ಒಂದು ಎನಿ ಐಟಮ್ ಆಗಿ A to Z ಎಲ್ಲಾನು ಇದೆ ಇದರಲ್ಲಿ. ಬಟ್ಟೆಯಿಂದ ಹಿಡಿದು ಕಿಚನ್ ಐಟಮ್ಸ್ ಆಗಿರ್ಬೋದು ಅಥವಾ ಎನಿಥಿಂಗ್ ಕ್ಲೀನಿಂಗ್, ಎನಿ ಐಟಮ್ಸ್ ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಟೆಮು ವೆಬ್ಸೈಟ್ದು, ನೀವು ಹೋಗಿ ಚೆಕ್ ಮಾಡ್ಬೋದು. ಹಾಗೆ ನೀವು ಆರ್ಡರ್ ಕೂಡ ಮಾಡ್ಬೋದು. ಲಿಂಕ್ಗೆ ಹೋಗಿ ಹಾಗೆ ಅಲ್ಲಿರುವಂಥ ಕೋಡ್ ಯೂಸ್ ಮಾಡಿಕೊಂಡ್ರೆ ನೀವು ಇನ್ನೂ 100 ನೀವು ಕ್ಲೇಮ್ ಮಾಡ್ಬೋದು. $100 ಕೂಪನ್ ಬಂಡಲನ್ನು ಕ್ಲೇಮ್ ಮಾಡ್ಬೋದು. ಹಾಗೆ ಒಂದು ಎಕ್ಸ್ಟ್ರಾ 90% ಆಫ್ಗೆ. ಇವಾಗ ನಾನು ಈ ಸರಿ ಏನೇನು ತೊಗೊಂಡಿದ್ದೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ಐಟಮ್ ನಾನು ತೊಗೊಂಡಿರೋದು ಇದೊಂದು ಸ್ಟೋರೇಜ್ ಕಂಟೈನರ್ ಅಂತ ಹೇಳೋದಕ್ಕಿಂತ ಒಂಥರ ಇದು ಶೋ ಪೀಸ್ ಥರನೂ ಇದೆ. ಆ್ಯಕ್ಚುಲಿ ನೀವು ಟೇಬಲ್ ಮೇಲೆಲ್ಲ ಇದನ್ನು ಇಡ್ಬೋದು, ಲೈಕ್ ಡೈನಿಂಗ್ ಟೇಬಲ್ ಮೇಲೆ ಇದನ್ನು ಇಟ್ಬಿಟ್ಟು ಎನಿಥಿಂಗ್ ಇದರಲ್ಲಿ ನಟ್ಸ್ ಹಾಕಿಡ್ಬೋದು ಆರ್ ಚಾಕ್ಲೇಟ್ಸ್ ಹಾಕಿಡ್ಬೋದು. ಸೊ ಹೋಗ್ತಾ ಬರ್ತಾ ತಿನ್ಕೊತಾ ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ಇದರಲ್ಲಿ ಹಾಕಿಟ್ರೆ ಈ ಥರ ಇದೆ. ಇದು ತುಂಬ ಬ್ಯೂಟಿಫುಲ್ ಆಗಿದೆ. ನಿಮ್ಮ ಮನೆಯಲ್ಲಿ ಟೇಬಲ್ ಮೇಲಿಟ್ಟರೆ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಅದಕ್ಕೆ ಸಪ್ರೇಟ್ ಈ ಥರ ಸ್ಪೂನ್ ಬೇರೆ ಕೊಟ್ಟಿದ್ದಾರೆ. ಒಂದೊಂದಕ್ಕೆ ಒಂದೊಂದು ಸ್ಪೂನು, ಗೋಲ್ಡ್ ಕಲರ್ ಸ್ಪೂನ್ ಈ ಥರ ಇಡ್ಬೋದು. ಒಂದೊಂದು ಸ್ಪೂನ್ ಹಾಕಿ ಚೆನ್ನಾಗಿರುತ್ತಲ್ಲ. ಸೊ ಟೇಬಲಲ್ಲಿ ಇಟ್ಟರೆ ಒಂದು ಲುಕ್ ಕೂಡ ಕಾಣುತ್ತೆ, ಹ್ಯಾಂಡಿ ಕೂಡ ಆಗಿರುತ್ತೆ. ಒಂದು ಏನು ಬೇಕಾದರೂ ಹಾಕಿಟ್ಕೊಂಡು ಅದರಲ್ಲಿ ತಿಂತಾ ಇರ್ಬೋದು. ಸೊ ಇನ್ನೊಂದು ನೆಕ್ಸ್ಟ್ ಐಟಮ್ ನಾವು ತೊಗೊಂಡಿರೋದು ಈ ಕ್ರಿಸ್ಮಸ್ ಟ್ರೀ. ಇವಾಗ ಹೆಂಗೂ ಇನ್ನೇನು ಕ್ರಿಸ್ಮಸ್ ಬರ್ತಾ ಇದೆ, ಡಿಸೆಂಬರ್ ಆಲ್ರೆಡಿ ಆಗ್ತಾ ಬಂತು. ಸೊ ಆ ಒಂದು ಒಕೇಶನ್ಗೆ ಕರೆಕ್ಟಾಗಿದೆ ಇದು ಕ್ರಿಸ್ಮಸ್ ಟ್ರೀ. ಈ ಪಿಕ್ಚರಲ್ಲಿ ಹೆಂಗಿದೆಯೋ ಹಾಗೆ ಕಾಣುತ್ತೆ, ತುಂಬ ಚೆನ್ನಾಗಿದೆ. ಡೆಕೋರೇಟಿವ್ ಐಟಮ್ಸ್ ತುಂಬ ಚೆನ್ನಾಗಿದೆ. ಟೆಮುವಲ್ಲಿ ನೀವು ಚೆಕ್ ಮಾಡ್ಬೋದು. ಎಷ್ಟೊಂದು ಈ ಥರ ಲೈಟ್ ಇರೋ ಅಂಥ ಒಂದು ಡೆಕೋರೇಟಿವ್ ಐಟಮ್ಸ್ ತುಂಬ ಚೆನ್ನಾಗಿದೆ ಅಂತ ನಾನು ಲಾಸ್ಟ್ ಟೈಮ್ ಕೂಡ ನಿಮ್ಮ ಇನ್ನೊಂದು ಶೇರ್ ಮಾಡಿದ್ದೆ. ಸೊ ಇದು ಹೆಂಗೆ ಕಾಣಿಸುತ್ತೆ ಅಂತ ನಿಮಗೆ ಹಾಕಿ ತೋರಿಸ್ತೀನಿ. ಈ ಥರ ಕಾಣಿಸುತ್ತೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಕ್ರಿಸ್ಮಸ್ ಟ್ರೀ, ಗೋಲ್ಡನ್ ಕ್ರಿಸ್ಮಸ್ ಟ್ರೀ ವಿತ್ diamonds, twinkling lights. ಡೈಮಂಡ್ ಶೇಪ್ ಅಲ್ಲಿರೋ ಟ್ವಿಂಕ್ಲಿಂಗ್ ಲೈಟ್ಸ್. ಸೊ ನೆಕ್ಸ್ಟ್ ಐಟಮ್ ನಮ್ದು ಬಟರ್ ಕಪ್, ಬಟರ್ ಸ್ಟೋರೇಜ್ ಬಾಕ್ಸ್. ಇದೇನು ಸ್ಪೆಷಲ್ ಅಲ್ಲ, ಬಟ್ ಸ್ಟಿಲ್ ಒಂಥರ ಇದ್ರದ್ದು ಏನು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನು ಯಾವಾಗಲೂ ಎಲ್ಲರೂ ಸ್ಟೋರ್ಗೆ ಹೋದಾಗ ಹುಡುಕ್ತಾನೆ ಇರ್ತೀನಿ ಬಟರ್ ಸ್ಟೋರೇಜ್ ಇದು ಈ ಥರದೊಂದು ಬಾಕ್ಸ್ ತೊಗೋಬೇಕಂತ. ಬಟ್ ಹೋದಲ್ಲೆಲ್ಲ ಸಿಗ್ತಾನೆ ಇರಲಿಲ್ಲ. ಸೊ ಟೆಮು ಅಲ್ಲಿ ಸಿಕ್ತು, ಅದಕ್ಕೆ ತರಿಸ್ಕೊಂಡೆ. ವಿತ್ ಇದರಲ್ಲಿ ನೈಫ್ ಕೂಡ ಕೊಟ್ಟಿದ್ದಾರೆ, ಬಟರ್ದೇ ಅಂತಾನೆ ನೈಫು. ತುಂಬ ಚೆನ್ನಾಗಿದೆ. ಸೊ ಬಟರ್ ನಾನು ಯಾವಾಗಲೂ ಇಲ್ಲಿ ಮನೆಯಲ್ಲಿ ಸುಮ್ಮನೆ ಹಾಗೆ ಇಟ್ಟಿರ್ತೀನಿ ತೊಗೊಂಡು ಬಂದು. ಸೊ ಈ ಥರ ಸ್ಟೋರೇಜ್ ಬಾಕ್ಸ್ ಎಲ್ಲ ಹಾಕಿಟ್ರೆ ಎಷ್ಟೊಂದು ದಿನ ಕ್ಲೀನಾಗಿ ನೀಟಾಗಿ ಯೂಸ್ ಮಾಡ್ಕೊಬೋದು. ಆ್ಯಂಡ್ ಇದು ಮೆಟೀರಿಯಲ್ ಪ್ಲಾಸ್ಟಿಕ್ ಅಲ್ಲ, ಸೆರಾಮಿಕ್, ಇದು ಹೆವಿ ಇದೆ. ಸೊ ನೆಕ್ಸ್ಟ್ ಐಟಮ್ ನಾನು ತೊಗೊಂಡಿರೋದು ಇದೊಂದು ವಾಲ್ ಡೆಕೋರ್, ಅಂದರೆ ವಾಲ್ಗೆ ಹಾಕುವಂಥ ಒಂದು ಫ್ರೇಮ್. ಇದು ಈ ಥರ ಇದರಲ್ಲಿ 3 ಬಂದಿದೆ. ಯಾವ ಥರ ಇದೆ ಅಂದರೆ ಈ ಥರ, ಒಂದು ಈ ಥರ ಇದೆ, ಒಂದು ಈ ಥರ, ಇನ್ನೊಂದು ಈ ಥರ, ಹಾಗೆ ಇನ್ನೊಂದು ಈ ಥರ ಇದೆ. ಸೊ ಇದನ್ನು 3 ಒಂದೇ ಕಡೆ ಹಾಕ್ಬೋದು ಅಥವಾ ನಿಮ್ಗೆ ಹೇಗೆ ಬೇಕೋ ಹಾಗೆ ಇದನ್ನು ಡೆಕೋರೇಟ್ ಮಾಡಿ ಇಟ್ಕೋಬೋದು. ಈ ಥರ ಇದೆ ಇದು 3. ತುಂಬ ಚೆನ್ನಾಗಿ ಕಾಣಿಸುತ್ತೆ ಗೋಲ್ಡ್ ಕಲರಲ್ಲಿ. ಇದನ್ನು ವಾಲ್ಗೆ ಹ್ಯಾಂಗ್ ಮಾಡಿದಾಗ ಇಟ್ ಲುಕ್ಸ್ ರಿಯಲಿ ಗುಡ್. ಈ ಥರ ಇದೆ. ಸೊ ಈ ಥರದ್ದು ವಾಲ್ ಡೆಕೋರ್ ಆಗಿರ್ಬೋದು ಅಥವಾ ಎನಿಥಿಂಗ್ ಡೆಕೋರೇಟಿವ್ ಐಟಮ್ಸ್ ಟೆಮುವಲ್ಲಿ ತುಂಬಾ ಇದೆ. ಅದೇ ತುಂಬ ಕಾಸ್ಟ್ಲಿ ಅಂತ ಏನಿಲ್ಲ, ಒಂದು ಒಳ್ಳೆ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ, ನೋಡ್ಬೋದು ನೀವು. ಸೊ ಅದು 4 ಮೇನ್ ಐಟಮ್ಸ್ ನಾನು ತೊಗೊಂಡಿರೋದು. ಇನ್ನೂ ಇದು ಏನಂತ ಹೇಳಿದ್ರೆ ಇದು ಮೈಕ್ರೋ ಫೈಬರ್ ಕ್ಲೋತ್ ಇದು. ಸೊ ಇವಾಗ ನೀವು ಕಿಚನಲ್ಲಿ ಕೌಂಟರ್ ಟಾಪ್ ಕ್ಲೀನ್ ಮಾಡಬೇಕಾದ್ರೆ ಅಥವಾ ಸ್ಟೋವ್ ಟಾಪ್ ಕ್ಲೀನ್ ಮಾಡಬೇಕಾದ್ರೆ ಎಲ್ಲ ಈ ಥರ ಮೈಕ್ರೋ ಫೈಬರ್ ಕ್ಲೋತಲ್ಲಿ ಕ್ಲೀನ್ ಮಾಡಿದ್ರೆ ಅದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ನಾರ್ಮಲ್ ಬಟ್ಟೆಗಳಿಗಿಂತ. ಮೈಕ್ರೋ ಫೈಬರ್ ಕ್ಲೋತಲ್ಲಿ ಕ್ಲೀನ್ ಮಾಡಿದಂಥ ಒಂದು ಜಾಗ ನಿಮ್ಗೆ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೀಟಾಗಿ ಕ್ಲೀನ್ ಆಗಿದೆ, ಏನೋ ಒಂಚೂರು ಏನೋ ಉಳ್ಕೊಂಡಿಲ್ಲ, ಅಲ್ಲಿ ನೀಟಾಗಿ ಕ್ಲೀನ್ ಆಗಿದೆ ಅನ್ನೋದು ನಿಮ್ಗೆ ಫೀಲ್ ಆಗುತ್ತೆ. ಸೊ ಈ ಥರದ್ದು ನಾನು ಸ್ವಲ್ಪ ಬಟ್ಟೆಗಳು ಈ ಥರ ಬಲ್ಕಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ. ಈ ಒಂದು ಫೌಂಡೇಶನ್ ಬ್ರಷ್ ಇದು ಡಬಲ್ ಹೆಡ್ ಡಿಸೈನ್ ಇದೆ. ಸೊ ನಮಗೆ ಎಷ್ಟು ಈ ಥರ ಫೌಂಡೇಶನ್ ಅಪ್ಲೈ ಮಾಡೋ ಬ್ರಷ್ ಇದ್ರೂ ಸಾಕಾಗೋದಿಲ್ಲ. ಸೊ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಇದು ಡಬಲ್ ಸೈಡೆಡ್, ಇದು 2 ಯಾವುದಕ್ಕೆ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು, ಫೌಂಡೇಶನ್ಗೆ ಅಥವಾ ಬ್ಲಷ್ ಅಪ್ಲೈ ಮಾಡ್ಕೊಳೋಕ್ಕೆ ಆ ಥರದ್ದು. ಸೊ ಈ ಥರದ್ದು ನಾನು 2 ತೊಗೊಂಡಿದ್ದೀನಿ. ನೋಡೋಕ್ಕೂ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಸೊ ಈ ಥರದ್ದು 2 ಬ್ರಷ್ ತೊಗೊಂಡೆ. ಅದಾದಮೇಲೆ ನಾನು ತೊಗೊಂಡಿರೋದು ಈ ಥರ ಒಂದು ಪುಟ್ಟ ಜ್ಯುವೆಲ್ರಿಗಳು. ತುಂಬ ಚೆನ್ನಾಗಿ ಅನ್ನಿಸ್ತು ನೋಡಿದಾಗ. ಸೊ ಇದೊಂದು ಲೈಟ್ ಬ್ರೇಸ್ಲೆಟ್ ಇದು ಕೈ ಹಾಕ್ಕೊಳ್ಳೋದು ಅಂಥದ್ದು.
ಫುಲ್ ಈ ಥರ ಗೋಲ್ಡ್ ಕಲರ್ ಆ್ಯಂಡ್ ಸ್ಟೋನ್ ಬಂದಿದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನೋಡೋಕ್ಕೆ. ಫೋನಲ್ಲಿ ಹೆಂಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ನೋಡೋಕ್ಕೆ ಇದು ತುಂಬಾ ಚೆನ್ನಾಗಿದೆ. ಹಾಕ್ಕೊಂಡಾಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಆಗಿ. ಆ ಥರದ್ದೇ ಒಂದೆರಡು ಇಯರ್ ರಿಂಗ್ಸು ಆ ಥರದ್ದೆಲ್ಲ ಸ್ವಲ್ಪ ತೊಗೊಂಡಿದ್ದೀನಿ. ಇದೊಂದು ಗ್ರೀನ್ ಕಲರ್, ಇದನ್ನು ಅಷ್ಟೇ ಫುಲ್ ಶೈನಿಂಗ್ ಇದೆ, ತುಂಬ ಚೆನ್ನಾಗಿದೆ. ಆಮೇಲೆ ಅಷ್ಟೇ ಏನು ನೋಡ್ತಾ ಇದ್ದಾನೆ. ಇರೋ ನೀನು ಈ ಥರ ಮಾತಾಡ್ತಾ ಇದೆಯಾ, ಎಲ್ಲೋ ಇಲ್ಲಿ ಮನೇಲಿ ಮಾತಾಡೋ ಥರ ಮಾತಾಡ್ತಾ ಇದೆಯಾ ವಿಡಿಯೋಲಿ ಅಂತ. ಈ ಥರ ಚಿಕ್ಕ ಚಿಕ್ಕ ಇಯರಿಂಗ್ಸ್ ಹಾಕೊಳ್ಳೋಕ್ಕೆ ತುಂಬ ಇಷ್ಟ. ದೊಡ್ಡ ಜಾಸ್ತಿ ಹಾಕೊಳ್ಳೋದಿಲ್ಲ, ಒಂದೊಂದ್ಸರಿ ಹಾಕೊತೀನಿ, ಬಟ್ ಇಲ್ಲಾಂದರೆ ಯೂಶ್ವಲಿ ಚಿಕ್ಕ ಚಿಕ್ಕ ಇಯರಿಂಗ್ಸ್ ಹಾಕೊಳ್ಳೋಕ್ಕೆ ತುಂಬ ಇಷ್ಟ. ಸೊ ಈ ಥರ $1ಗೆ $2 ಎಲ್ಲ ಇಯರಿಂಗ್ಸು ತೆಮುವಲ್ಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಕ್ವಾಲಿಟಿನೂ ಏನೋ ಇದಿಲ್ಲ, ಚೆನ್ನಾಗಿಲ್ಲ ಅಂತೇನಿಲ್ಲ. $1 ಅದನ್ನು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನು ನೋಡ್ತಾ ಇದ್ದೀನಲ್ಲ ಇವಾಗ, ಇದಷ್ಟು ಚೆನ್ನಾಗಿದೆ, ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಈ ಥರ ಕೆಲವೊಂದು ಏನು ಹಾರ್ಟ್ ಶೇಪಲ್ಲಿರುವಂಥ ಇಯರಿಂಗ್ಸು ಸಿಲ್ವರ್ ಕಲರಲ್ಲಿ ಒಂದು ಪೇರು ಮತ್ತು ಗೋಲ್ಡ್ ಕಲರಲ್ಲಿ ಒಂದು ಪೇರ್ ತೊಗೊಂಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಉಳಿದಿರೋದು ಇದೊಂದು ಏನಿದು ಇದು ಜಾಗರ್ ಥರ, ಇದು ವರ್ಕೌಟ್ಗೆಲ್ಲ ಆಗೋ ಥರದ್ದೆಲ್ಲ ಪ್ಯಾಂಟ್ ಇದು. ಸೊ ಇದನ್ನು ಚೆನ್ನಾಗಿದೆ ತಗೊಂಡಿರೋದು, ವಿತ್ ಪಾಕೆಟ್ ಬಂದು ಸೈಡಲ್ಲಿ. ಸೊ ವಾಕ್ ಹೋಗಬೇಕಾದ್ರೆ ಎಲ್ಲ ಹಾಕೊಂಡು ಹೋಗೋಕ್ಕೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ನೀವು ಅಲ್ಲಿ ಲಿಂಕ್ಗೆ ಹೋಗಿ ಹಾಗೆ ಅಲ್ಲಿರುವಂಥ ಕೋಡ್ ಯೂಸ್ ಮಾಡಿಕೊಂಡ್ರೆ ನೀವು ಇನ್ನೂ 100 ನೀವು ಕ್ಲೇಮ್ ಮಾಡ್ಬೋದು. $100 ಕೂಪನ್ ಬಂಡಲನ್ನು ಕ್ಲೇಮ್ ಮಾಡ್ಬೋದು. ಹಾಗೆ ಒಂದು ಎಕ್ಸ್ಟ್ರಾ 90% ಆಫ್ಗೆ. ಇದಾಗಿತ್ತು ನಮ್ಮ ಒಂದು ತೆಮು ಅನ್ಬಾಕ್ಸಿಂಗ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಖುಷಿ ಆಗಿರಿ. ತಾತ ಬಾಯ್ ಬಾಯ್. ಎಸ್, ಹಾಗೆ ನಿಮ್ಗೆ ಎಲ್ಲ ಒಂದು ಐಟಮ್ಸ್ ಇಷ್ಟ ಆಗಿದ್ರೆ ಅಥವಾ ಇನ್ನೂ ಏನೇನೋ ಐಟಮ್ಸ್ ಇದೆ ಅವರ ವೆಬ್ಸೈಟಲ್ಲಿ, ಅವರ ವೆಬ್ಸೈಟನ್ನು ಹೋಗಿ ಚೆಕ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್ ಬಾಯ್. ತಾತ ಬಾಯ್ ಬಾಯ್.